ಐತಿಹಾಸಿಕ ಸ್ಮಾರಕಗಳು ಪುರಾತನ ದೇವಾಲಯಗಳಲ್ಲಿ ಭದ್ರತೆ ಮತ್ತು ಸಂರಕ್ಷಣೆಯ ದೃಷ್ಟಿಯಿಂದ ಫೋಟೋ ಶೂಟ್ ಮಾಡಲು ನಿಷೇಧಿಸುತ್ತಾರೆ. ಆದರೆ ಅಂತಹದೇ ಸ್ಥಳಗಳಲ್ಲಿ ಫೋಟೋ ಶೂಟ್ ಮಾಡಿಸಿಕೊಳ್ಳುವವರಿಗೆ ಏನು ಕಡಿಮೆ ಇಲ್ಲ. ಇಂಥ ದುಂಡಾವರ್ತನೆಗಳು ವಿದೇಶಗಳಲ್ಲೂ ನಡೆಯುತ್ತೆ. ಐತಿಹಾಸಿಕ ಪಿರಮಿಡ್ನ ಎದುರು ಖಾಸಗಿ ಫೋಟೋ ಶೂಟ್ ಮಾಡಿದ ಇನ್ಸ್ಟಾಗ್ರಾಂ ತಾರೆ ಮತ್ತು ಆಕೆಯ ಫೋಟೋಗ್ರಾಫರ್ನನ್ನ ಈಜಿಪ್ಟ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಅಭಿಮಾನಿಗಳನ್ನು ಹೊಂದಿರುವ ಸಲ್ಮಾ ಅಲಿ ಶಿಮಿ ಮತ್ತು ಫೋಟೋಗ್ರಾಫರ್ ಹೌಸಮ್ ಮೊಹಮ್ಮದ್ ಬಂಧಿತರು. ಆದರೆ ಸಲ್ಮಾ ಅಲಿ ಶಿಮಿ ತಾನು ದೇಶದ ಪ್ರವಾಸೋದ್ಯಮವನ್ನ ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಫೋಟೋಶೂಟ್ ಮಾಡಿಸಿದ್ದಾಗಿ ಸಮಜಾಯಿಷಿ ಹೇಳಿಕೊಂಡಿದ್ದಾರೆ. ಅದು 4700 ವರ್ಷ ಪುರಾತನ ಜೋಸರ್ ಪಿರಾಮಿಡ್ನ ಎದುರು ಅವರು ಪ್ರಚೋದನಕಾರಿ ಬಟ್ಟೆ ಧರಿಸಿ ಫೋಟೋಶೂಟ್ ಮಾಡಿಸಿದ್ದಾರೆ. ಅಲ್ಲದೆ ಪರವಾನಗಿಯನ್ನ ಹೊಂದಿರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿಚಾರಣೆ ನಡೆಸಿರುವ ನ್ಯಾಯಾಲಯ ತಲಾ $32 ದಂಡ ವಿಧಿಸಿ ಇಬ್ಬರನ್ನ ಜಾಮೀನಿನ ಮೇಲೆ ಬಿಟ್ಟು ಕಳುಹಿಸಿದೆ. ಈಜಿಪ್ಟಿನ ಕಾನೂನಿನ ಪ್ರಕಾರ ದೇಶದ ಇತಿಹಾಸ ಸಂಸ್ಕೃತಿಯನ್ನ ಬಿಂಬಿಸುವ ಸ್ಮಾರಕಗಳನ್ನ ಹಾನಿಗೊಳಿಸುವುದು ಗಂಭೀರ ಅಪರಾಧ. ಐತಿಹಾಸಿಕ ಸ್ಮಾರಕಗಳ ಎದುರು ಅಸಭ್ಯವಾಗಿ ವರ್ತಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡುವ ಪ್ರವೃತ್ತಿ ಹೆಚ್ಚುತ್ತಾ ಇರೋದನ್ನ ಅಲ್ಲಿನ ಆಡಳಿತ ಗಂಭೀರವಾಗಿ ಪರಿಗಣಿಸಿದೆ.